ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳಿದ್ದ ಬೋಟೊಂದು ಶನಿವಾರ ರಾತ್ರಿ ಉಳ್ಳಾಳದಲ್ಲಿ ಅಲಿವೆ ಬಾಗಿಲಿನಲ್ಲಿ ಮುಳುಗಡೆಯಾಗಿದ್ದು ಬೋಟ್ನಲ್ಲಿದ್ದ 5 ಮಂದಿ ಮೀನುಗಾರರನ್ನು ರಕ್ಷಿಸಿದ ಘಟನೆ ನಡೆದಿದೆ. ಪಜೀರ್ನ ಇಬ್ರಾಹಿಂ ಖಲೀಲ್ ಮೂಸಾ ಎಂಬುವರ ಮಾಲಕತ್ವದ ಮೀನುಗಾರಿಕಾ ಬೋಟ್ ಅಯಾನ್ ಗಾಳಿ ಮತ್ತು ಸಮುದ್ರದ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡು ಮುಳುಗಡೆಯಾಗಿದೆ. ಬೋಟ್ ಶನಿವಾರ ಸಂಜೆ ಮೀನುಗಾರಿಕೆಗೆ ಹೊರಟಿದ್ದು 6:30 ಹೊತ್ತಿಗೆ ಸಮುದ್ರ ಮಧ್ಯೆ ಅಪಾಯದಲ್ಲಿ ಸಿಲುಕಿಕೊಂಡಿದ್ದಾಗ ಬಿಸ್ಮಿಲ್ಲಾ ಎಂಬ ಹೆಸರಿನ ಇನ್ನೊಂದು ಬೋಟ್ನಲ್ಲಿದ್ದ ಮೀನುಗಾರರು ತಕ್ಷಣ ನೆರವಿಗೆ ಧಾವಿಸಿ ತೊಂದರೆಗೊಳಗಾದ ಬೋಟ್ನಲ್ಲಿದ್ದ ಮೀನುಗಾರರನ್ನು ರಕ್ಷಿಸಿದ್ದಾರೆ ಎಂದು ಅಧಿಕೃತ ಮೂಲಗಳು ತಿಳಿಸಿದೆ. 4 ವರ್ಷಗಳಿಂದ ಮೀನುಗಾರಿಕೆ ನಡೆಸುತ್ತಿದ್ದ ಟ್ರಾಲ್ ಬೋಟ್ ಅಯಾನ್ ಇದೀಗ ಸಮುದ್ರದಲ್ಲಿ ಸಂಭವಿಸಿದ ಅವಘಡದಿಂದಾಗಿ ಮುಳುಗಡೆಯಾಗಿದ್ದು, ಬೇರೆ ಬೋಟ್ ಮೂಲಕ ದಡಕ್ಕೆ ತರುವ ಪ್ರಯತ್ನ ನಡೆಸಿದರೂ ಫಲಕಾರಿಯಾಗಲಿಲ್ಲ. ಬೋಟ್ ಮುಳುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಅಪಾರ ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಬೋಟ್ನ ರೈಟರ್ ಆಗಿರುವ ಇಬ್ರಾಹಿಂ ಖಲೀಲ್ ಅವರ ಭಾವ ಉಳ್ಳಾಳದ ಆಜಾದ್ ನಗರದ ನಿವಾಸಿ ಮೊಹಮ್ಮದ್ ಅರಾಫತ್ ಎಂಬುವರು ಈ ಸಂಬಂಧ ಉಳ್ಳಾಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ.